ನಿಮ್ಮ ಅಪಾಯ ನಿಂತ್ಕೊಳ್ಳಿ. ಇಲ್ಲಿ ಇದ್ದಾರೆ ಅವ್ರಿಗೆ ಯಾವ ನಂಬರ್ ಬೇಕು? ಅವ್ರಿಗೂ ಸೀಟ್ ಇದೆಯಲ್ಲ. ಬಹಳ ಉತ್ತಮವಾದ ನಂಬರ್ 4. ಎರಡು ಲಕ್ಷ
ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ರಕ್ಷಕ ಶಿಕ್ಷಣ ಸಂಘದ ಎಲ್ಲ ಸದಸ್ಯರಿಗೂ ಹಳೆ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರ ಮುನಿದರೆ ಕಾಯುವನು ಗುರು, ಗುರು ಮುನಿದರೆ ಕಾಯುವವರಿಲ್ಲ. ಅರ್ಜುನನಿಗೆ ಶ್ರೀಕೃಷ್ಣನಂತೆ, ರಾಮನಿಗೆ ವಶಿಷ್ಠರಂತೆ, ವಿವೇಕಾನಂದರಿಗೆ ರಾಮಕೃಷ್ಣರಂತೆ, ಹರ ಗುರು ನಾರಾಯಣರಂತೆ ಅನುಗ್ರಹಿಸಿ ರೂಪ ಕೊಟ್ಟು ಕೃಪೆಯಿಟ್ಟು ಹಾರೈಸಿ ಸಸಿಯಂತೆ ಬಂದ ನನಗೆ ಮರವಾಗುವಂತೆ ಪೊರೆದು ಪೋಷಿಸಿದ ಗುರುವಿಗೆ ಈ ಶುಭಾಶಯಗಳನ್ನು ನೀಡುತ್ತಾ ತಮಗೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಸದಾಶಿವ ಸರ್ ನಮ್ಮೊಂದಿಗೆ ಇದ್ದಾರೆ. ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡುತ್ತಾ ತಾವು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಆಡಳಿತ ಮಂಡಳಿಯ ಇನ್ನೊಬ್ಬರು ಸಂಚಾಲಕರಾಗಿರುವಂತಹ ಶ್ರೀಮತಿ ಗಜಲಕ್ಷ್ಮಿ ನಮ್ಮೊಂದಿಗೆ ಇದ್ದಾರೆ. ತಾವು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಸುರೇಖಾ ಜಯಪ್ರಕಾಶ್, ಅದೇ ರೀತಿ ಪ್ರಮೀಳಾ ಶಾಂತರಾಮ್, ತಾವು ಸಹ ಈ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ವರ್ಷ ಒಂದು ಹೊಸತನದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಅನುಷಾ, ತಾವು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರಕ್ಷಕ ಶಿಕ್ಷಕ ಸಂಸ್ಥೆಯ 2 ಪ್ರಾಥಮಿಕ ಪ್ರೌಢಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುನೀತಾ, ಅದೇ ರೀತಿ ಶ್ರೀಮತಿ ಅಮೃತ, ತಾವು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಸುಮಾ ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಶ್ರೀಮತಿ ಜಯಲಕ್ಷ್ಮಿ ತಾವು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಲಂಬೋದರ ಹೇ ವಿನಾಯಕ ವಿಘ್ನಹರನ ಗಿರಿಜಾನಂದನ ವಿಘ್ನಹರನ ಗಿರಿಜಾನಂದನ ಶಂಭುಕುಮಾರ ಕಲುಷವಿದೂರ ಶಂಭುಕುಮಾರ ಕಲುಷವಿದೂರ ಸಿದ್ಧಿ ಸದನ ಹೇ ಗಣರಾಯ ಸಿದ್ಧಿ ಸದನ ಹೇ ಗಣರಾಯ ತ್ರಿನಮಃಕಾಯ ಪಶುಪತಿ ತನಯ ತ್ರಿನಮಃಕಾಯ ಪಶುಪತಿ ತನಯ ವಿಘ್ನಹರನ ಗಿರಿಜಾನಂದನ ವಿಘ್ನಹರನ ಗಿರಿಜಾನಂದನ ಲಂಬೋದರ ಹೇ ವಿನಾಯಕ ಲಂಬೋದರ ಹೇ ವಿನಾಯಕ ವಿಘ್ನಹರನ ಗಿರಿಜಾನಂದನ ವಿಘ್ನಹರನ ಗಿರಿಜಾನಂದನ. ತಮ್ಮೆಲ್ಲರಿಗೂ
ಶ್ರೀದೇವರ ಅನುಗ್ರಹ ಇರಲಿ ಅಂತ ಹೇಳುತ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾಲಾ ಸಂಚಾಲಕರಾಗಿರುವಂತಹ ಶ್ರೀ ಸದಾಶಿವಳ್ಳಲ್ ನಮ್ಮೊಂದಿಗೆ ಇದ್ದಾರೆ. ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಮಾಡ್ತಾ ಶ್ರೀ ಸುದರ್ಶನ್ ದಯವಿಟ್ಟು ಅವರಿಗೆ ಬಂದು ಶಾಲು ಗುಲಾಬಿಯ ಗೌರವ ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸುದರ್ಶನ್ ವೇದಿಕೆ ಬಂದು ಅವರ ಗೌರವದ ಶಾಲು ಮತ್ತು ಗುಲಾಬಿಯನ್ನು ನೀಡಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಗಜಲಕ್ಷ್ಮಿ ಸಹ ನಮ್ಮೊಂದಿಗೆ ಇದ್ದಾರೆ. ತಮಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡುತ್ತಾ ಶ್ರೀಮತಿ ಅನಿತಾ ಇವರು ಬಂದು ಗೌರವದ ಶಾಲು ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಳೆ ವಿದ್ಯಾರ್ಥಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಅನುಷಾ ನಮ್ಮೊಂದಿಗೆ ಇದ್ದಾರೆ. ತಮಗೆ ಆತ್ಮೀಯ ಸ್ವಾಗತವನ್ನು ಮಾಡ್ತಾ ಶ್ರೀಮತಿ ಸ್ವಾತಿ ಇವರು ಬಂದು ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಟ್ಟಿಗೆ 2 ಶಾಲೆಯ ಮುಖ್ಯ ಶಿಕ್ಷಕರು, ನಮ್ಮೆಲ್ಲರ ಆತ್ಮೀಯರು, ನಮಗೆ ಯಾವ ಕಾರ್ಯಕ್ರಮದಲ್ಲೂ ಸಂಪೂರ್ಣ ಸಹಕಾರವನ್ನು ನೀಡುವಂತಹ 2 ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಸುರೇಖಾ ಜಯಪ್ರಕಾಶ್ ಇದ್ದರೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಮಾಡುತ್ತಾ ರೂಪ ಇವರು ಬಂದು ಗೌರವದ ಶಾಲು ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಪ್ರಮೀಳಾ ಶಾಂತಾರಾಮ್ ಇದ್ದಾರೆ, ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರು. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶ್ರೀಮತಿ ಕವಿತಾ ಸುರೇಶ್ ಇವರು ಬಂದು ಗೌರವದ ಶಾಲು ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೈಸ್ಕೂಲ್ ವಿಭಾಗದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುನೀತಾ ಇವರಿದ್ದಾರೆ. ಇವರಿಗೆ ಶ್ರೀಮತಿ ಪೂಜಾ ಇವರು ಹೂ ನೀಡಿ ಅವರನ್ನು ಪ್ರೀತಿಯಿಂದ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಮೃತ ಶೆಟ್ಟಿ ಪ್ರಾಥಮಿಕ ವಿಭಾಗದ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ಶ್ರೀಮತಿ ಲಕ್ಷ್ಮಿ ಇವರು ಬಂದು ಹೂ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಾಧ್ಯಕ್ಷರಾಗಿರುವಂತಹ ಸುಮಾ ನಮ್ಮೊಟ್ಟಿಗೆ ಇದ್ದಾರೆ. ಪ್ರಫುಲ್ಲ ಇವರು ಬಂದು ಗೌರವದ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಶಿಕ್ಷಕ ವೃಂದ, ಅದೇ ರೀತಿ ಮಕ್ಕಳಿಗೆ, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಿಗೆ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಸದಸ್ಯರಿಗೆ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮದ ದೀಪ ಪ್ರಜ್ವಲವಾಗಿ ಶ್ರೀ ಸದಾಶಿವಳ್ಳಲ್ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः. ಸರ್ವಪಲ್ಲ ರಾಧಾಕೃಷ್ಣ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಅವರಿಗೆ ನೀಡುವಂತಹ ಗೌರವವನ್ನು ಈಗಾಗಲೇ ನಾವೆಲ್ಲರೂ ನೀಡಿಯಾಗಿದೆ. ಇದೀಗ ಈ ಕಾರ್ಯಕ್ರಮದ ನಮ್ಮ 1 ವರ್ಷದ ವರದಿಯನ್ನು ನಮ್ಮ ಮುಂದಿಡಲಿಕ್ಕೆ ಇದ್ದಾರೆ. ಸರ್, ಈ ಕಾರ್ಯಕ್ರಮದಲ್ಲಿ ಇದ್ದೀರಿ, ನಮಗೆ ಶುಭ. ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಭಗವತಿ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ನಡೆಸಲ್ಪಡುವಂಥ ವಿದ್ಯಾಸಂಸ್ಥೆಗಳ ಶಿಕ್ಷಕರ ಹೆತ್ತವರು, ಪೋಷಕರು ಸೇರಿಕೊಂಡು ಇವತ್ತು ನಮ್ಮ ಶಾಲೆಯ ಶಿಕ್ಷಕರ ಶಾಲೆಯ ಶಿಕ್ಷಕರಿಗೆ ಬೇಕಾಗಿ ಶಿಕ್ಷಕರ ದಿನಾಚರಣೆಯನ್ನು ನಿನ್ನೆ ಎಲ್ಲರೂ ಬ್ಯುಸಿ ಇದ್ದ ಕಾರಣ ಇವತ್ತಿನ ದಿನ ನಾವಿಲ್ಲ ಆಚರಣೆ ಮಾಡ್ತಾಯಿದ್ದೇವೆ.
ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಟ್ರಸ್ಟಿನ ಸದಸ್ಯರಾದಂಥ ಶ್ರೀಮತಿ ಗಜಲಕ್ಷ್ಮಿಯವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರದ್ದು ಹೆಸರು ಹೇಳದೆ ನಾನು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಗಣ್ಯರೇ, ಮುಂಬೆ ಇರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದ ಸಿಬ್ಬಂದಿಗಳೇ ಮತ್ತು ಬಂಧು ಭಗಿನಿಯರೇ, ಶಿಕ್ಷಕರ ದಿನಾಚರಣೆ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಹುಟ್ಟುಹಬ್ಬವನ್ನು ನಾವು ಭಾಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಈ ಭೂಮಿಯಲ್ಲಿ ಶಿಕ್ಷಕರ ಕರ್ತವ್ಯ ಬಹಳ ಮಹತ್ವದ್ದು. ತಂದೆ ತಾಯಿ ಅವರ ಕರ್ತವ್ಯವನ್ನಿದೆ, ಅದಕ್ಕಿಂತ ಒಂದು ಪಾಲು ಹೆಚ್ಚೇ ಶಿಕ್ಷಕರ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂತೇಳಿದರೆ ಒಂದು ಆ ಮಗುವನ್ನು ಬೆಳೆಸಿ ಅವರ ಪ್ರೈಮರಿ ವಿದ್ಯಾಭ್ಯಾಸದಿಂದ ಒಂದು ಹಂತಕ್ಕೆ ಡಿಗ್ರಿ ಆಗೋ ತನಕ ನೋಡುವಂಥ ವ್ಯವಸ್ಥೆ, ಅವರು ಕಲಿತುಕೊಂಡಂಥ ಶಾಲೆ ಮತ್ತು ಅವರಿಗೆ ಕೊಟ್ಟಂಥ ಯಾವುದು ಇದಿದೆ ವಿದ್ಯಾಭ್ಯಾಸ ಇದೆ ಅದನ್ನು ಹೊಂದಿಕೊಂಡಿರ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳೆಲ್ಲ ಈಗಾಗಲೇ ಹಲವು ಜನ ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡಿ ನಮ್ಮ ಸಂಸ್ಥೆಯವರು, ನಮ್ಮ ಶಾಲೆಯ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಒಳ್ಳೆಯ ಕರ್ತವ್ಯ ನಿರ್ವಹಿಸೋದ್ರಿಂದ ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಈ ಪೋಷಕರ ನಿಮ್ಮೆಲ್ಲರ ಸಹಕಾರ ಇದ್ದುಕೊಂಡು ನಮ್ಮ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಒಳ್ಳೆಯ ವಿದ್ಯಾಭ್ಯಾಸದ ಗುಣಮಟ್ಟ ಕಾಪಾಡಲಿಕ್ಕೆ ಶಿಕ್ಷಕರ ಕರ್ತವ್ಯ ಕೂಡ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ಗಣ್ಯರಿಗೆ ವಂದನೆ ಮಾಡಿಕೊಂಡು ಎಲ್ಲ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡು ನಾನು ಈಗಾಗಲೇ 3 ಗಂಟೆಗೆ ಮಂಗಳೂರಿನಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಸಿಬ್ಬಂದಿಗಳ ಅವರಿಗೆ ವಿದ್ಯಾರ್ಥಿ ವೇತನ ನೀಡಲಿಕ್ಕೆ ಹೋಗಬೇಕಾಗಿತ್ತು. 3 ಗಂಟೆಗೆ ತಲುಪಬೇಕು. ದಯವಿಟ್ಟು ಈ ಸಭೆಯಿಂದ ಹೋಗಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನ ಮುಕ್ತಾಯಗೊಳಿಸ್ತೇನೆ. ವಂದನೆಗಳು ಸರ್. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ಸಹಕಾರವನ್ನು ನೀಡುತ್ತಾ ಅವರ ಜವಾಬ್ದಾರಿ ಸಹ ಅನೇಕ ಇದೆ. ಸರ್ಕಾರದ ಕಾರ್ಯಕ್ರಮದಲ್ಲಿ ಅವರ ಹಲವಾರು ಕಾರ್ಯಕ್ರಮಗಳು ಇರುವುದರಿಂದ ಅವರನ್ನು ಈ ಒಂದು ಕಾರ್ಯಕ್ರಮದಿಂದ ಧನ್ಯವಾದ ನೀಡಿ ಅವರನ್ನು ನಿರ್ಗಮಿಸುತ್ತಿದ್ದಾರೆ. ವಂದನೆಗಳು ನಮಗೆ. ಇದೀಗ ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ 1 ವರ್ಷದ ವರದಿಯನ್ನು, ರಕ್ಷಕ ಶಿಕ್ಷಕ ಸಂಘದ ವರದಿಯನ್ನು ಶ್ರೀಮತಿ ಲಕ್ಷ್ಮೀ ಹರೀಶ್ ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಸರ್ವ ಅತಿಥಿ ವರ್ಯರಿಗೂ ವಂದಿಸುತ್ತಾ ಪ್ರೀತಿಯ ಶಿಕ್ಷಕ ವೃಂದಕ್ಕೂ ಹಾಗೂ ನಲ್ಮೆಯ ಮಕ್ಕಳಿಗೂ ಆತ್ಮೀಯ ನಮನಗಳು. ಪ್ರಥಮತ ಸರ್ವ ಶಿಕ್ಷಕ ಮಿತ್ರರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ದಿನಾಂಕ 25/6/2026 ಸಂಜೆ 3:00 ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳ ಸಭೆ ಕರೆದು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವುದೆಂದು ನಿರ್ಧರಿಸಲಾಯಿತು. ಮತ ನೀಡುವ ಮೂಲಕ ಪ್ರಾಥಮಿಕ ವಿಭಾಗದಿಂದ ಶ್ರೀಮತಿ ಅಮೃತಾ ಪಿ ಶೆಟ್ಟಿ ಇವರನ್ನು ಅಧ್ಯಕ್ಷರಾಗಿಯೂ ಶ್ರೀ ಪ್ರವೀಣ್ ಬಸ್ತಿ ಇವರನ್ನು ಉಪಾಧ್ಯಕ್ಷರಾಗಿಯೂ ಆರಿಸಲಾಯಿತು. ಪ್ರೌಢಶಾಲಾ ವಿಭಾಗದಿಂದ ಶ್ರೀ ರಾಜೇಶ್ ಇವರನ್ನು ಅಧ್ಯಕ್ಷರಾಗಿಯೂ ಹಾಗೆಯೇ ಶ್ರೀಮತಿ ಸುನೀತಾ ಸಂತೋಷ್ ಇವರನ್ನು ಉಪಾಧ್ಯಕ್ಷರಾಗಿ ಆರಿಸಲಾಯಿತು. ಆದರೆ ಶ್ರೀ ರಾಜೇಶ್ ರವರು ಅನಾರೋಗ್ಯದ ನಿಮಿತ್ತ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡಿದರು. ಮುಂದೆ ಶ್ರೀಮತಿ ಸುನೀತಾ ಸಂತೋಷ್ ರವರನ್ನು ಅಧ್ಯಕ್ಷರಾಗಿಯೂ ಹಾಗೂ ಶ್ರೀಮತಿ ಸಭನಾ ಇವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. 2024 ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಗೆ ಶಿಕ್ಷಕರಿಗೆ ಹೂ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಶಿಕ್ಷಕರಿಗೆ ಕೆಲವೊಂದು ಮೋಜಿನ ಆಟ ನಡೆಸಿ ಸಭಾ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಲಾಯಿತು. ಕಬಡ್ಡಿ ಪಂದ್ಯಾಟದ ಸಮಯದಲ್ಲಿ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಭೋಜನ ವ್ಯವಸ್ಥೆಗೆ ಕೈ ಜೋಡಿಸಲಾಯಿತು. ದಿನಾಂಕ 18/6/2025 ಅಪರಾಹ್ನ 2:30 ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳ ಸಭೆ ಕರೆದು 2025-26 ಸಾಲಿನ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವುದಾಗಿ ನಿರ್ಧರಿಸಲಾಯಿತು. ಆದರೆ ಬಂದಂಥ ಎಲ್ಲ ಪದಾಧಿಕಾರಿಗಳ ಸಮ್ಮತದಿಂದ ಪ್ರಾಥಮಿಕ ವಿಭಾಗಕ್ಕೆ ಶ್ರೀಮತಿ ಅಮೃತಾ ಪಿ ಶೆಟ್ಟಿ ಹಾಗೂ ಶ್ರೀ ಪ್ರವೀಣ್ ಬಸ್ತಿ ಇವರನ್ನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಮುಂದುವರಿಯುವಂತೆ ಪೂರ್ಣ ಸಮ್ಮತಿ ನೀಡಲಾಯಿತು. ಅಂತೆಯೇ ಪ್ರೌಢಶಾಲಾ ವಿಭಾಗದಲ್ಲಿ ಶ್ರೀಮತಿ ಸುನೀತಾ ಸಂತೋಷ್ ರವರು 2025-26 ಸಾಲಿನ ಅಧ್ಯಕ್ಷರಾಗಿ ಮುಂದುವರಿಯುವಂತೆ ಸಭೆಯಿಂದ ಅವಿರೋಧವಾಗಿ ಆಯ್ಕೆ ಮಾಡಿದರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಸುಮಾ ಇವರನ್ನು ಆಯ್ಕೆ ಮಾಡಲಾಯಿತು. ದಿನಾಂಕ 28/6/2025 ಹಾಗೂ 21/6/2025 ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆ ನಡೆಸಲಾಯಿತು. 19/7/2025 ಶಾಲಾ ಸಭಾಂಗಣದಲ್ಲಿ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಆಡಳಿತ ಮಂಡಳಿ ಹಾಗೂ ಸರ್ವ ಶಿಕ್ಷಕ ವೃಂದದವರೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸರ್ವ ಶಿಕ್ಷಕರೊಂದಿಗೆ ಸಹಭೋಜನ ಮಾಡಲಾಯಿತು.
ಈ ಕಾರ್ಯಕ್ರಮದ ಬಗ್ಗೆ ಆಡಳಿತ ಮಂಡಳಿಯು ಪದಾಧಿಕಾರಿಗಳು ಶಿಕ್ಷಕ ವೃಂದದಿಂದ ಉತ್ತಮ ಪ್ರಶಂಸೆ ದೊರಕಿತು. ಮುಂದೆಯೂ ಈ ಕಾರ್ಯಕ್ರಮ ಮುಂದುವರಿಯಲಿ ಎಂದು ಆಶಿಸಿದರು. ಸರ್ವ ವಿಧದಲ್ಲೂ ರಕ್ಷಕ ಶಿಕ್ಷಕ ಸಂಘದ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಶಿಕ್ಷಕ ವೃಂದಕ್ಕೆ ಮಗದೊಮ್ಮೆ ಧನ್ಯವಾದ ಸಲ್ಲಿಸುತ್ತಾ ಈ ವರದಿ ವಾಚನಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಅದೇ ರೀತಿ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಪ್ರಾಥಮಿಕ ವಿಭಾಗದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಪ್ರವೀಣ್ ಬಸ್ತೀರಿಯವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಜಯಲಕ್ಷ್ಮಿಯವರು ಶಾಲು ಹೊದಿಸಿ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಗೆ ಏನಂದರೆ ನಮಗೆ ಕಾರ್ಯಕ್ರಮ ಮಾಡಿ ವೇದಿಕೆಯಲ್ಲಿ ಕೂತ್ಕೊಂಡು ಅಭ್ಯಾಸ ಇಲ್ಲ, ಇದೇ ಕಾರ್ಯಕ್ರಮ ಮಾಡ್ತಾ ಇರೋದು, ತೊಂದರೆ ಇಲ್ಲ. ನಮ್ಮನ್ನು ಗುರುತಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ವಂದನೆಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಈ ರಕ್ಷಕ ಶಿಕ್ಷಕ ಸಂಘದ 1 ವರ್ಷದ ವರದಿಯನ್ನು ಬಹಳ ಅರ್ಥಪೂರ್ಣವಾಗಿ ನಮಗೆ ನೀಡಿದ್ದೇವೆ. ಈ ವರ್ಷದ 25ನೇ ವರ್ಷದ SSC ಕಾರ್ಯಕ್ರಮದಲ್ಲಿ ಇನ್ನು 2 ಕಾರ್ಯಕ್ರಮಗಳು ನಮಗೆ ಬಾಕಿ ಇದೆ. ನಾನು ಈಗಾಗಲೇ ಟೀಚರ್ ಹತ್ರ ಆ ವಿಷಯದಲ್ಲಿ ಮಾತಾಡಿದೆ. ಒಂದು ಜನಪದ ನೃತ್ಯ ಸ್ಪರ್ಧೆ, ಅದೇ ರೀತಿ ಒಂದು ಡ್ರಾಯಿಂಗ್ ಸ್ಪರ್ಧೆ. ಈ 2 ಸ್ಪರ್ಧೆಗಳನ್ನು ನಾವು ದಸರಾ ಕಳೆದ ಕೂಡಲೇ ಅದನ್ನು ಮಾಡಿ ಮುಗಿಸುವ ಅಂತ ಹೇಳಿದ್ದೇವೆ. ನಮಗೆ ಸಾಥಾಗಿ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಅದಕ್ಕೆ ಸಾಥ ಕೊಡ್ತಾರಂತ ನಮ್ಮ ಹತ್ರ ಮೊನ್ನೆ ಹೇಳಿದ್ದಾರೆ. ನಾವು ಸಹ ನಿಮ್ಮೊಟ್ಟಿಗೆ ಇದ್ದೇವೆ. ಖಂಡಿತವಾಗ್ಲೂ ಬಹಳ ಒಂದು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಆ ಒಂದು ಜನಪದ ನೃತ್ಯ ಸ್ಪರ್ಧೆಯನ್ನು ನಾವೆಲ್ಲರೂ ಕೂಡಿ ಮಾಡುವ ತಮ್ಮೆಲ್ಲರ ಸಹಕಾರವನ್ನು ಸಹ ನಾನು ಕೇಳಿಕೊಳ್ಳುತ್ತಾ ಮುಖ್ಯ ಶಿಕ್ಷಕರ ಅನುಮತಿ ಮೇರೆಗೆ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ 25ನೇ ವರ್ಷದ ಒಂದು SSC ಕಾರ್ಯಕ್ರಮ, ಈ ಶಾಲೆಯ ಒಂದು ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವ ಈ ವರ್ಷ 3 ದಿನದಿಂದ 2 ದಿನಕ್ಕೆ ಬಂದಿದೆ. ಈಗ 2 ದಿನ ಮಾಡುವುದಂತ 3 ದಿನ ಬಹಳ ಕಷ್ಟ ಆಗ್ತದೆ. ಲಾಸ್ಟ್ ಟೈಮ್ ಹೇಳುವಾಗಲೂ ಸಹ ನಮಗೆ ಆ ಒಂದು ಕಷ್ಟದ ಅರಿವಾಗಿದೆ. ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡುವಾಗ ಅದರ ಖರ್ಚು ವೆಚ್ಚವನ್ನು ಸಹ ನಾವು ನೋಡಬೇಕು. ಖರ್ಚು ವೆಚ್ಚ ಮಾಡೋದು ಯಾರು? ನಾವೇ ಮಾಡಬೇಕು, ನಾವೇ ಕೊಡಬೇಕು, ನಾವೇ ಮಾಡಬೇಕು. ಅದಕ್ಕೆ ಬೇಕಾಗಿ ಆ 2 ದಿನದ ಕಾರ್ಯಕ್ರಮವನ್ನು ನಾವು ಅಚ್ಚುಕಟ್ಟಾಗಿ ಮಾಡುವ. ಆ 2 ದಿನದ ಕಾರ್ಯಕ್ರಮದಲ್ಲಿ 1 ದಿವಸದ ಕಾರ್ಯಕ್ರಮ ಇಡೀ ಶಾಲೆಯ ನಮ್ಮ ವಿದ್ಯಾರ್ಥಿಗಳ ವೃಂದದಿಂದ, 2ನೇ ದಿನದ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿ ಸಂಘ ಮತ್ತು ನಮ್ಮ ರಕ್ಷಕ ಶಿಕ್ಷಕ ಸಂಘದ ಜಂಟಿಯಲ್ಲಿ ನಾವು ನಡೆಸುವಂಥ ಒಂದು ತೀರ್ಮಾನವನ್ನು ಸಹ ಈಗಾಗಲೇ ಮಾಡಿದ್ದೇವೆ. ಅದನ್ನು ಖಂಡಿತವಾಗ್ಲೂ ನಾವು ಕಾರ್ಯರೂಪಕ್ಕೆ ಗೊಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದು ಈ ಕಾರ್ಯಕ್ರಮವನ್ನು ನಾವು ಒಂದು ಯಶಸ್ವಿಯಾಗಿ ಮಾಡುವಂತ ಹೇಳಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ನಾವೊಂದು ತಪ್ಪಿ ಹೋಗಿದೆ, ದಯವಿಟ್ಟು ಕ್ಷಮಿಸಿ. ಈ ಕಾರ್ಯಕ್ರಮದಲ್ಲಿ ಶಾಲೆ ಪ್ರಾರಂಭವಾಗಿದ್ದರಿಂದ ಒಂದು ಸ್ಥಾಪಕ ಶಿಕ್ಷಕರಾಗಿ ನಮ್ಮೊಂದಿಗೆ ಸೇವೆ ಸಲ್ಲಿಸುವರು ಶ್ರೀಮತಿ ಗುಣವತಿ ರಾಘವ್ ಅವರು. ದಯವಿಟ್ಟು ವೇದಿಕೆಗೆ ಬಂದು ನಮ್ಮಿಂದ ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶಾಲು ಮತ್ತು ಗೌರವದ ಹೂವನ್ನು ತಾವು ದಯವಿಟ್ಟು ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದರೆ ತಾವು 25 ವರ್ಷದ SSC ಈ ಶಾಲೆಯ ಪಯಣದಲ್ಲಿ ಪ್ರಾರಂಭಿಕವಾಗಿ ಇದ್ದು ಇಷ್ಟರ ತನಕ ತಮ್ಮ ಸೇವೆಯನ್ನು ನೀಡಿದಿರಿ. ಖಂಡಿತವಾಗ್ಲೂ ಅದರ ಗೌರವವನ್ನು ತಾವು ಸ್ವೀಕರಿಸಬೇಕು. ನಮ್ಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರಿಂದ ಕೊಡುವಂತಹ ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರ ಗೌರವವನ್ನು ಅವರಿಗೆ ಶಾಲು ಮತ್ತು ಹೂವಿನ ಗೌರವವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಖಂಡಿತವಾಗ್ಲೂ ಇದೊಂದು ಭಜನಾ ಮಂದಿರವಾಗಿ, ತದನಂತರ ಈ ಶಾಲೆಯ ರೂಪುರೇಷೆಯನ್ನು ಪಡೆಯುವಾಗ ಸೂರ್ಯಕಾಂತ್ ಎಚ್.ಎಂ ಮತ್ತು ನಮ್ಮ ಗುಣವತಿ ಮೇಡಮ್ ಇಬ್ಬರು ಇದ್ದರು. ಈ 25 ವರ್ಷದ SSC ಪಯಣದಲ್ಲಿ ಪ್ರಥಮ ವಾರ್ಷಿಕೋತ್ಸವದಲ್ಲಿ ಸಹ ನನ್ನ ಸೇವೆಯನ್ನು ನಾನು ಮಾಡಿದ್ದೇನೆ. ಖಂಡಿತವಾಗ್ಲೂ SSC ಸೇವೆಯಲ್ಲಿ ನಾನು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳ್ಕೊಳ್ಳುತ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕರಾಗಿರುವಂತಹ ಶ್ರೀಮತಿ ಸುರೇಖಾ ಮೇಡಮ್ ನಮ್ಮೊಂದಿಗೆ ಇದ್ದರೆ ತಾವು ಶುಭ ಸಂದೇಶವನ್ನು ಈ ಕಾರ್ಯಕ್ರಮಕ್ಕೆ ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸರ್ವರಿಗೂ ಪ್ರಥಮತ ನಲ್ಮೆಯ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ಭಗವತಿ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಸರ್ವ ಪದಾಧಿಕಾರಿಗಳ ಬಗ್ಗೆ ಹೇಳಬೇಕು ಅಂತೇಳಿದರೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ನನಗೆ ತಿಳಿದ ಮಟ್ಟಿಗೆ ಹಾಗೂ ನಾನು ನನ್ನ ಪರಿಚಯದವರೊಂದಿಗೆ ಹಾಗೆ ನನ್ನ ಕಸಿನ್ಸ್ನವರಿಗೆ ಈ ಬಗ್ಗೆ ಹೇಳಿಕೊಳ್ಳುವಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ಆ ಥರ ಕ್ಲೋಸ್ ಇದ್ದೀರಾ ನೀವು ಅಂತೇಳಿ ಅವರೇ ಕೇಳ್ತಾರೆ. ಅಂದರೆ ನಾವೊಂಥರ ಒಂದು ಫ್ಯಾಮಿಲಿ ಥರ ಇದ್ದೇವೆ. ಅದು ಯಾವಾಗದಿಂದ ಈ ರಕ್ಷಕ ಶಿಕ್ಷಕ ಸಂಘ ಪ್ರಾರಂಭವಾಯಿತೋ ಅಂದಿನಿಂದ ಇಂದಿನವರೆಗೆ ಒಳ್ಳೆಯ ಸೌಹಾರ್ದದಿಂದ ನಾವು ಆ ಸೌಹಾರ್ದತೆಯನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಮುಂದೆಯೂ ಇದೇ ರೀತಿ ಮುಂದುವರಿಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಈ ಒಂದು ಪ್ರತಿ ವರ್ಷ ಕೂಡ ಹಾಗೆ ಈ
ಶಿಕ್ಷಕರ ದಿನಾಚರಣೆಯನ್ನು ಅತಿ ಉತ್ತಮ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಪದಾಧಿಕಾರಿಗಳ ನಡುವೆ ಇರುವಂಥ ಸೌಹಾರ್ದತೆಯು, ಆ ಬಾಂಧವ್ಯವು ಉತ್ತಮವಾದದ್ದು. ಎಲ್ಲರೂ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ತಮಗೆ ಮಗದೊಮ್ಮೆ ನನ್ನ ಆಡಳಿತ ಮಂಡಳಿಯ ಪರವಾಗಿ, ನನ್ನ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನಮ್ಮೆಲ್ಲ ವಿದ್ಯಾರ್ಥಿ ವೃಂದದ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ವಂದನೆಗಳು ಮೇಡಮ್. ಯಾಕೆಂದರೆ ಭಗವತಿ ಶಾಲೆಯಲ್ಲಿ ಆಗುವಂತಹ ಯಾವುದೇ ಕಾರ್ಯಕ್ರಮ ಇರಲಿ, ಕ್ರೀಡಾ ಕಾರ್ಯಕ್ರಮ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ನಮ್ಮಿಂದ ಆಗುವಷ್ಟು ಸಹಾಯವನ್ನು ಖಂಡಿತವಾಗ್ಲೂ ನಾವು ಮಾಡ್ತೇವೆ. ಇನ್ನು ಮುಂದೆ ಸಹ ಖಂಡಿತವಾಗ್ಲೂ ನಮ್ಮ ಶಿಕ್ಷಕರೊಂದಿಗೆ ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ನಮ್ಮನ್ನು ಕರೆಯಿರಿ, ಖಂಡಿತವಾಗ್ಲೂ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ವಿಶೇಷ ಅಂದರೆ ಏನಂದರೆ, ಈ ವರ್ಷ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆಗಿದೆ. ಖಂಡಿತವಾಗ್ಲೂ ನಮಗೆ ಸಹ ಒಂದು ಸಪೋರ್ಟ್ ಆಗಿ ಇದೆ. ಯಾವುದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರಲ್ಲ, ಇನ್ನು ಮುಂದೆ ಹಳೆ ವಿದ್ಯಾರ್ಥಿ ಸಂಘದ ಒಂದು ಯಶಸ್ವಿ ತಂಡ ಈ ಒಂದು ಶಾಲೆಯಲ್ಲಿ ಕಾರ್ಯಿಸಲಿಕ್ಕಿದೆ. ಅವರು ಸಹ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಇದೆ ಅಂತ ಹೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ನಮಗೆ ಶುಭ ಸಂದೇಶವನ್ನು ನೀಡಿದ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಮೀಳಾ ಮೇಡಮ್ ಇದ್ದಾರೆ. ಅವರು ಹೇಳಿದ್ದಾರೆ, ನಾನು ಖಂಡಿತವಾಗ್ಲೂ ನಿಮಗೆ ಸಹಕಾರ ಇದೆ, ಮಾತಲ್ಲಿ ನಾನು ಮಾತನಾಡುವುದಿಲ್ಲ ಅಂತ ಹೇಳಿದರೆ, ಖಂಡಿತವಾಗ್ಲೂ ತಮ್ಮ ಮಾತಿಗೆ ಆ ಒಂದು ಆಶೀರ್ವಾದಕ್ಕೆ ತಲೆಬಾಗುತ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಈ ಶಿಕ್ಷಕರು ಸಂಘದವರು ಕೊಡುವಂತಹ ಒಂದು ಸ್ಮರಣಿಕೆಯನ್ನು ತಾವೆಲ್ಲರೂ ಶಿಕ್ಷಕರು ಬಂದು ಇಲ್ಲಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಆಡಳಿತ ಮಂಡಳಿಯ ಸದಸ್ಯರು, ಶಾಲೆಯ ಸಂಚಾಲಕರಾಗಿರುವಂತಹ ಶ್ರೀಮತಿ ಗಜಲಕ್ಷ್ಮಿ, ಅದೇ ರೀತಿ ಈ ಶಾಲೆಯ ರಕ್ಷಕ ಶಿಕ್ಷಕದ ಅಧ್ಯಕ್ಷರು ಈ ಒಂದು ಸ್ಮರಣಿಕೆಯನ್ನು ಎಲ್ಲ ಶಿಕ್ಷಕ ವೃಂದಕ್ಕೆ ತಾವೆಲ್ಲರೂ ನೀಡಬೇಕಾಗಿ ತಮ್ಮಲ್ಲಿ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ತಾವೆಲ್ಲರೂ ಬಂದು ನಮ್ಮ ಈ ಒಂದು ಕಿರು ಸ್ಮರಣಿಕೆಯನ್ನು ತಾವೆಲ್ಲರೂ ಸ್ವೀಕರಿಸಬೇಕಾಗಿ ತಮ್ಮೆಲ್ಲರಲ್ಲೂ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ, ಎಲ್ಲ ಶಿಕ್ಷಕ ವೃಂದದವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮಿಂದ ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾವು ಕೇಳಿಕೊಳ್ತಾ ಇದ್ದೇನೆ.
ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ದಿನಕರ್ ಉಲ್ಲಾಲ್ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಸಂಚಾಲಕರಾದ ಸದಾಶಿವ ಉಲ್ಲಾಲ್ ಅವರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯರಾದ ಶ್ರೀಮತಿ ಗಜಲಕ್ಷ್ಮಿ ಅವರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಯ 2 ಆಧಾರ ಸ್ತಂಭಗಳೆಂದೇ ಹೇಳಬಹುದಾದ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಎಲ್ಲ ಶಿಕ್ಷಕರಿಗೂ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಕುಮಾರಿ ಅನುಷಾ ಅವರಿಗೂ ನಮ್ಮ ಧನ್ಯವಾದಗಳು. ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ತಮ್ಮ ಮಾಧ್ಯಮದ ಮೂಲಕ ಪಸರಿಸಲು ಸಹಕರಿಸಿದ ಹೊಸ ಕುರಲ್ ಚಾನೆಲ್ನವರಿಗೂ ನಮ್ಮ ಧನ್ಯವಾದಗಳು. ಹಾಗೂ ಸೌಂಡ್ ಸಿಸ್ಟಮ್ನವರಿಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಇನ್ನು ನೆರವೇರಿಸಬೇಕೆಂದು ನಮ್ಮ ಸರ್ವ ಸದಸ್ಯರಲ್ಲಿ ಕೇಳಿಕೊಳ್ಳುತ್ತಾ ಅವರಿಗೂ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಧನ್ಯವಾದದ ಸಮರ್ಪಣೆ ಮುಗಿತಾ ಇದೆ. ವಂದನೆಗಳು. ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇನ್ನೊಬ್ಬರು ಶಿಕ್ಷಕರು ಗುಣವತಿ ಮೇಡಮ್ ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ಈ ಕಾರ್ಯಕ್ರಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ವರ್ಷದ ರಕ್ಷಕ ಶಿಕ್ಷಕ ಸಂಘದಿಂದ ಅದೃಷ್ಟ ಶಿಕ್ಷಕರ ಆಯ್ಕೆ ಎಲ್ಲರೂ ನೀವು ಅದೃಷ್ಟವಂತರೇ, ಖಂಡಿತವಾಗ್ಲೂ ಅನ್ಯತಾ ಭಾವಿಸಬೇಡಿ. ನಾವೊಂದು ಗೇಮ್ಸ್ ಮಾಡೋದು, ಒಂದು ಅದೃಷ್ಟ ಶಿಕ್ಷಕರು ಯಾವುದು ವರ್ಷ ಅದೃಷ್ಟ ಶಿಕ್ಷಕರನ್ನು ಆಯ್ಕೆ ಮಾಡುವಂತಹ ಒಂದು ಹುಂಡಿ ನಮ್ಮ ಈ ಶಾಲೆಯ ಸಂಚಾಲಕರಾಗಿರುವಂತಹ ಗಜಲಕ್ಷ್ಮಿ ಮೇಡಮ್ನೇ ಇದೆ. ತಾವು ಅದರಿಂದ ಒಂದು ಚೀಟನ್ನು ನಮಗೆ ತೆಗೆದುಕೊಟ್ರೆ ನಾವು ಅದರ ಹೆಸರನ್ನು ಇಲ್ಲಿ ಸೂಚಿಸ್ತೇವೆ. ವೇದಿಕೆಗೆ ಬಂದು ಅವರದ್ದು ಗೌರವದ ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅದೃಷ್ಟ ಮಹಿಳೆ ಯಾರಂತ ಹೇಳ್ಬೋದಾ? ಯಾರು ಆಗ್ಬೋದು? ಯಾರಾಗಿರ್ಬೋದು? ಸ್ವಪ್ನ ಮೇಡಮ್ ಈ ವರ್ಷದ ಅದೃಷ್ಟವಾದ ಆಯ್ಕೆಯಾಗಿದ್ದಾರೆ. ಈ ಒಂದು ಅದೃಷ್ಟದ ಶಿಕ್ಷಕರ ಆ ಪ್ರಶಸ್ತಿಯನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಒಮ್ಮೆ ಜೋರಾದ ಕೈದಾಟಿ ಕೈ ಚಪ್ಪಾಳೆ ಈ ಒಂದು ಶಿಕ್ಷಕರಿಗೆ, ಒಂದು ಪ್ರೀತಿಯ ಶಿಕ್ಷಕರು, ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಶಿಕ್ಷಕರು ಸ್ವಪ್ನ ಮೇಡಮ್, ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಅರ್ಧ ಗಂಟೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ದೆಲ್ಲರೂ ಇದೆ. ತಮ್ಮೆಲ್ಲರ ಫೋಟೋಗಾಗಿ ಒಮ್ಮೆ ತಾವೆಲ್ಲರೂ ವೇದಿಕೆಗೆ ಬರಬೇಕಾಗಿ ಶಿಕ್ಷಕರಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವೆಲ್ಲರೂ